ಕೂದಲು ಉದುರುವ ಸಮಸ್ಯೆಗೆ ಬೇಸತ್ತು ಯುವಕನೊಬ್ಬ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಘಟನೆ ಕೋಣಾಜಿಯ ಮುಡಿಪು ಸಮೀಪದ ಕುರ್ನಾಡುವಿನಲ್ಲಿ ನಡೆದಿದೆ. ಕುರ್ನಾಡು ಹೂವಿನ ಕೊಪ್ಪಲದ ನಿವಾಸಿ ಸುಧೀರ್ 32ರ ಹರೆಯದ ಯುವಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ನಮಗೆ ಈಗಲೂ ಕೂಡ ಇದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಮಗೆ ಕಣ್ಣಿಗೆ ಕಾಣುತ್ತೆ. ಈ ಸುಧೀರ್ನ ಫೋಟೋ ನೋಡಿದರೆ ಕೂದಲಿಲ್ಲ, ಕೂದಲು ಉದುರುವ ಸಮಸ್ಯೆ ಇದೆನಾ ಅಂತ ಹೇಳೋದಕ್ಕೇನೆ ಆಗ್ತಾ ಇಲ್ಲ. ಆದರೆ ಡೆತ್ ನೋಟ್ನಲ್ಲಿ ಮಾತ್ರ ಸುಧೀರ್ ಉಲ್ಲೇಖ ಮಾಡಿದ್ದಾನೆ, ನನಗೆ ಕೂದಲು ಉದುರುವ ಸಮಸ್ಯೆ ಇದೆ, ಅದಕ್ಕಾಗಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿ. ವೃತ್ತಿಯಲ್ಲಿ ಸುಧೀರ್ ಪೇಂಟರ್ ಆಗಿದ್ದಾನೆ. ಸೊ ಡೆತ್ ನೋಟ್ ಕೂಡ ಬರೆದಿಟ್ಟು ಸುಧೀರ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಸಂದರ್ಭ ನೋಡಿ, ಸುಧೀರ್ ನನ್ನ ಕಿಡ್ನಿಯನ್ನು ಸಂಬಂಧಿಕರೊಬ್ಬರಿಗೆ ದಾನ ಮಾಡಬೇಕು ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮುಡಿಪು ಸಮೀಪದ ಕುರ್ನಾಡುವಿನಲ್ಲಿ ತಾನು ಕಲಿತ ಶಾಲೆಯಲ್ಲೇ ನೇಣು ಬಿಗಿದು ಸುಧೀರ್ ಆತ್ಮಹತ್ಯೆ ಮಾಡಿಕೊಂಡಿರೋದು. ಆತ್ಮಹತ್ಯೆಗೂ ಮುನ್ನ 2 ವಿಚಾರ ಉಲ್ಲೇಖ ಮಾಡಿದ್ದಾನೆ. ನನಗೆ ತಲೆ ಕೂದಲು ಉದುರುವ ಸಮಸ್ಯೆ ಇದೆ, ಅದಕ್ಕೆ ನಾನು ಸಾಯ್ತಾ ಇದ್ದೇನೆ ಅಂತೇಳಿ. ಆದರೆ ಕಿಡ್ನಿಯನ್ನು ಸಂಬಂಧಿಕರೊಬ್ಬರಿಗೆ ದಾನ ಮಾಡಬೇಕು ಅಂತ ಕೂಡ ಬರೆದಿದ್ದಾನೆ. ಕುರ್ನಾಡು ಹೂವಿನ ಕೊಪ್ಪಲು ನಿವಾಸಿ ದಿವಂಗತ ರಾಮ ಎನ್ನುವವರ ಪುತ್ರ ಸುಧೀರ್ 32 ವರ್ಷ, ವೃತ್ತಿಯಲ್ಲೇ ಪೇಂಟರ್ ಆಗಿದ್ದರು. ಸೊ ರವಿವಾರ ಬೆಳಗ್ಗೆ ಮೊಬೈಲ್ ಮತ್ತು ಪರ್ಸನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ರು. ಬಳಿಕ ಆತನ ತಾಯಿ ಮನೆ ಸಮೀಪದ ಶಾಲೆಯ ಬಳಿ ಹುಡುಕಾಡಿದಾಗ ಮೃತದೇಹ ಶಾಲೆಯ ಚಾವಣಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿದೆ. ಬಳಿಕ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ಡೆತ್ ನೋಟ್ ಕೂಡ ದೊರೆತಿದೆ. ಇದರಲ್ಲಿ ಈ 2 ವಿಚಾರವನ್ನು ಉಲ್ಲೇಖ ಮಾಡಿದ್ದಾನೆ. ಸುಧೀರ್ ದತ್ತಾತ್ರೇಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದರು. ಹಾಗೆಯೇ ದತ್ತಾತ್ರೇಯ ಭಜನಾ ಮತ್ತು ಯಕ್ಷಗಾನ ಸಂಘದ ಸದಸ್ಯರೂ ಕೂಡ ಆಗಿದ್ದರು. ಈತನ ಸಹೋದರನಿಗೆ ಇದೇ ತಿಂಗಳ ಕೊನೆಯಲ್ಲಿ ಮದುವೆ ಕೂಡ ನಿಶ್ಚಯ ಆಗಿತ್ತು. ಒಂದು ಡೌಟ್ ಆತನ ಒಂದಷ್ಟು ಸ್ನೇಹಿತರಲ್ಲೂ ಕೂಡ ಕೇಳಿದಾಗ, ಕೂದಲಿನ ವಿಚಾರ ಅಲ್ಲ, ಇನ್ನೇನಾದರೂ ವಿಚಾರಗಳು ಇರಬಹುದು ಅನ್ನುವ ನಿಟ್ಟಿನಲ್ಲೇ ಸಂಶಯಗಳು ಕಾಡ್ತಾ ಇದೆ. ಬಿಕಾಸ್ ಈ ಫೋಟೋ ನೋಡಿದರೆ ಎಂತೆಂಥ ಕೂದಲಿಲ್ಲದವರು ಬಾಂಡ್ಲಿ ಮಂಡ್ಯವರೆಲ್ಲ ಬದುಕ್ತಾ ಇದ್ದಾರೆ. ಎಂತೆಂಥವರು ಏನೋ ಇವಾಗ ಕೂದಲಿಲ್ಲದವರಿಗೆ ಮದುವೆ ಆಗಿದೆ, ಏನೆಲ್ಲ ಮಾಡಲಿಕ್ಕಾಗುತ್ತೆ ಲೈಫಲ್ಲಿ. ಹಾಗಾಗಿ ಸುಧೀರ್ ಕೂದಲು ಉದುರುತ್ತೆ ಅನ್ನುವ ಒಂದೇ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಿದರೆ, ಅದು ಕೂಡ ನಮ್ಮ ಮಂಗಳೂರಿನಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹದೊಂದು ಘಟನೆ ಆಗಿದೆ ಅಂತ ಹೇಳಿದರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಡೆತ್ ನೋಟ್ನಲ್ಲಿ ಆತ ಆ ರೀತಿ ಉಲ್ಲೇಖ ಮಾಡಿರುವ ಕಾರಣ ಪೊಲೀಸರು ಈಗ ಮೀಡಿಯಾದವರಿಗೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್. ಆದರೆ ಸ್ವಲ್ಪ ಇದರ ಹಿಂದೆ ತನಿಖೆ ಮಾಡಿದರೆ ಇನ್ನಿತರ ಕಾರಣಗಳು ಬೆಳಕಿಗೆ ಬಹುದಾದ ಸಾಧ್ಯತೆಗಳು ಇದೆ.